ಹೆಜಮಾಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ನವಯುಗ ಟೋಲ್ನಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡಬೇಕೆಂದು ಆಗ್ರಹಿಸಿ ಪಡುಬಿದ್ರಿ ಜಾಗೃತ ನಾಗರಿಕ ಸಮಿತಿ ಮನವಿ ಸಲ್ಲಿಸಿದೆ. ಹೆಜಮಾಡಿ ಟೋಲ್ ಪ್ಲಾಜಾ ಸಮಿತಿಯ ಅಧ್ಯಕ್ಷ ಶಶಿಕಾಂತ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ಆಗಮಿಸಿ ಮನವಿ ಸಲ್ಲಿಸಿದ್ದು 7 ದಿನದೊಳಗೆ ಮನವಿಯನ್ನ ಪುರಸ್ಕರಿಸದಿದ್ದಲ್ಲಿ ವಿವಿಧ ಸಂಘಟನೆಗಳ ಜೊತೆಗೂಡಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಉಡುಪಿ ಜಿಲ್ಲೆಯು ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ನಿತ್ಯ ಸಂಚರಿಸಬೇಕಾದ ಅನಿವಾರ್ಯತೆ ಇದೆ. ಅಲ್ಲದೆ ಬಪ್ಪನಾಡು ದೇವಳಗಳಿಗೆ ನಿತ್ಯ ಹೋಗಿ ಬರುವವರು ಇದ್ದಾರೆ. ಶಾಲಾ ಕಾಲೇಜುಗಳು ಉಭಯ ಜಿಲ್ಲೆಗಳ ಗಡಿಭಾಗಗಳಲ್ಲಿ ಹಂಚಿಕೊಂಡಿದೆ. ಮುಖ್ಯವಾಗಿ ವ್ಯಾವಹಾರಿಕ ಮಾತ್ರವಲ್ಲದೆ ಕೌಟುಂಬಿಕ ಸಂಬಂಧಗಳು ಉಭಯ ಜಿಲ್ಲೆಗಳಲ್ಲಿ ಹಾಸುಹೊಕ್ಕಾಗಿದೆ. ಈ ನಿಟ್ಟಿನಲ್ಲಿ ನಿತ್ಯ ದುಬಾರಿ ಟೋಲ್ ಪಾವತಿಸಿ ತೆರಳಬೇಕಾಗಿರುವುದು ತೀವ್ರ ಸಮಸ್ಯೆಯುಂಟಾಗಿದೆ. ಈ ನಿಟ್ಟಿನಲ್ಲಿ ನವಯುಗ್ ಕಂಪನಿಯು ಶೀಘ್ರ ತೀರ್ಮಾನ ಕೈಗೊಂಡು ಕನಿಷ್ಠ ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡಬೇಕೆಂದು ವಿನಂತಿಸಲಾಗಿದೆ. ಟೋಲ್ ಮ್ಯಾನೇಜರ್ ಶಿವಪ್ರಸಾದ್ ಹೆಗ್ಡೆ ಮನವಿ ಸ್ವೀಕರಿಸಿ ಈ ಬಗ್ಗೆ ಕಂಪನಿ ಮುಖ್ಯಸ್ಥರ ಗಮನಕ್ಕೆ ತಂದು ಸಮಸ್ಯೆ ಪರಿಹಾರದ ಭರವಸೆ ನೀಡಿದರು. ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಮಸ್ತು ವಾಹನಗಳು ಮೂಲಭೂತ ಸೌಕರ್ಯ ಕೊಡಂದೆಲ್ಲ ನಮ್ಮ ಟೋಲ್ ಕೊಡುವಂಥ ಈಗ ನಮ್ಮ ಮಾತೆಲ್ಲ ಜಾಗ್ರತೆ ರಾತ್ರಿ ನನಗೆ ಜಿಲ್ಲಾ ಪಂಚಾಯತ್ ಟೋಲ್ ಫ್ರೀ ಮಾಡ್ಬೋದು ಮತ್ತು ಉದ್ದೇಶಗಳು ನಮ್ಮ ಮಾತು ಒಟ್ಟಾಗಿ ಒಂದು ಈಗಾಗಲೇ ಸಾಂಕೇತಿಕವಾಗಿ ನಮ್ಮ ಮಾತರಿಗೆ ಮನವಿ ಕೊಡುವುದಿಲ್ಲ. ಶಾಸಕರು ಅಥವಾ ಮಿನಿಸ್ಟ್ರಿ ನಮ್ಮ ಈ ಮನವಿ ಮತಮಲ್ಲ ಆಂಡ ಕೋವಿಡ್ದ ಕಾರಣದ ನಂಗೆ ದುಪ್ಪಾರ ಆವರಣೆ ನಮ್ಮ ಇತ್ತೀಚಿನ ದಿನಕ್ಕೂ ಡಿಸಿಗೆ ಸಂಸದರಿಗೆ ಸಚಿವರಿಗೆ ಮತ್ತು ಶಾಸಕರಿಗೆ ಈ ಮನವಿ ಕೊಟ್ಟು ನಮಗೆ ಈ ಭರವಸೆ ಕೊಡ್ತಾರೆ. ಡಿಸಿ ಪಕ್ಕ ಸಂಸದರು ನಮಗೆ ಸಂದರ್ಭಗಳು ಡಿಸಿನ ಒಂದು ಮೀಟಿಂಗ್ ಇಟ್ಟು ಟೋಲ್ದ ಏನು ಉಳಿಯದ ಅಧಿಕಾರಿನ ಲಗಲೆಲ್ಲಿದ್ದು ಈ ಬಗ್ಗೆ ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ಟೋಲ್ ಫ್ರೀ ಕೊಡ್ತೀನಿ ಮನ ಮಲ್ಪ ನಮಗೆ ಪಾತ್ರ ಕೊಡ್ತಾರೆ. ಪಡುಬಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿ ಶೆಟ್ಟಿ, ಪಡುಬಿದ್ರಿ ಜಾಗೃತ ನಾಗರಿಕ ಸಮಿತಿ ಪದಾಧಿಕಾರಿಗಳಾದ ಗಣೇಶ್ ಕೋಟ್ಯಾನ್, ನವೀನ್ ಚಂದ್ರ ಜೆ ಶೆಟ್ಟಿ, ಮಿಥುನ್ ಆರ್ ಹೆಗ್ಡೆ, ನವೀನ್ ಎನ್ ಶೆಟ್ಟಿ, ರಮೀಜ್ ಹುಸೇನ್, ನೀತಾ ಗುರುರಾಜ್, ಶ್ರೀಧರ್ ಆಚಾರ್, ಇಸ್ಮಾಯಿಲ್ ಪಲಿಮಾರ್, ಸುನಂದಾ ದೇವಾಡಿಗ, ಜ್ಯೋತಿ ಮೆನನ್, ರಾಜೇಶ್ ಕೋಟ್ಯಾನ್, ಹರೀಶ್ ಶೆಟ್ಟಿ, ಲೋಕೇಶ್ ಅಂಚನ್, ಅಜೀಜ್, ಹಸನ್ ಮತ್ತಿತರರು ಉಪಸ್ಥಿತರಿದ್ದರು. ಸುರೇಶ್ ಏರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.